ನಮಸ್ಕಾರ ವೀಕ್ಷಕರೇ. ಮಣಿಪಾಲದಲ್ಲಿ ಹಬ್ಬದ ವಾತಾವರಣ, ಎಲ್ಲಿ ನೋಡಿದ್ರೂ ಜನವೂ ಜನ. ಕ್ರೀಡಾಳುಗಳ ಮನಸ್ಸಲ್ಲಿ ಹೊಸದೇನೋ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೇನೋ ಎನ್ನುವ ಭಾವನೆ. ಇದೇ ಇವತ್ತಿನ ವಿಶೇಷ ಮಣಿಪಾಲ್ ಮ್ಯಾರಥಾನ್ 2019 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ವ. ಮಣಿಪಾಲ್ ಮ್ಯಾರಥಾನ್ನ ಇನ್ನೊಂದು ಹೆಸರು ಮಣಿಪಾಲ್ ಪರ್ಬ ಅಂತ. ಯಾಕಂತಂದ್ರೆ ಅಕ್ಷರಶಃ ಅದು ಪರ್ಬ. ಅಲ್ಲಿ ಎಲ್ಲವೂ ಇತ್ತು: ಸಂತೋಷವು, ಸಂಭ್ರಮ, ಕುತೂಹಲ, ಪ್ರೋತ್ಸಾಹ, ಕುಣಿತ, ಆರೋಗ್ಯ ವರ್ಧನೆಗೆ ನಗುವಿನ ಅಲೆ. ಹೀಗೆ ಅಲ್ಲಿ ಇಲ್ಲ ಅನ್ನೋದೇ ಇರಲಿಲ್ಲ. ಇಂತಹ ಸುಂದರವಾದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಮಣಿಪಾಲ್ ವಿಶ್ವವಿದ್ಯಾಲಯ ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಈ ಅಮೋಘ ಕ್ಷಣಗಳ ರೌಂಡ್ ಅಪ್ ನಿಮ್ಮ ಮುಂದೆ. Manipal Marathon on the 17th of February, which is a Sunday, and I request all the children of the schools, the students of our colleges of both Udupi district as well as Dakshina Kannada district, and also across the country. We have already made the official announcement, and the theme for this marathon is mental health awareness, and the director of NIMHANS, Dr. Gangadhar, is participating, and also to enlighten the people, especially the younger generation, about the awareness regarding mental health, which is very important because we feel mental and physical health go hand in hand. ಮಣಿಪಾಲ್ ಮ್ಯಾರಥಾನ್ನ 2006ನೇ ಇಸ್ವಿಯಿಂದ ಪ್ರಾರಂಭ ಆದದ್ದು. ಇವತ್ತು 2019ನೇ ಇಸ್ವಿಗೆ ಸುಮಾರು 14 ವರ್ಷ ನಾವು ಮಾಡ್ಕೊಂಡು ಬಂದಿದ್ದೇವೆ. 14 ವರ್ಷದಿಂದಲೂ ಮಣಿಪಾಲ್ ಯೂನಿವರ್ಸಿಟಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬಂದಿದೆ. ಪ್ರಥಮವಾಗಿ ಮಣಿಪಾಲ್ ಎಂಡ್ ಪಾಯಿಂಟಲ್ಲಿ ಪ್ರಾರಂಭ ಮಾಡಿತ್ತು. ಆ ವರ್ಷ ಕಾರ್ಪೊರೇಷನ್ ಬ್ಯಾಂಕ್ ನಮಗೆ ಪೂರ್ತಿ ಸ್ಪಾನ್ಸರ್ ಮಾಡಿತ್ತು. 2ನೇ ವರ್ಷ ಟೋಟಲ್ ಸ್ಪಾನ್ಸರ್ ಮಣಿಪಾಲ್ ಯೂನಿವರ್ಸಿಟಿ ಮಾಡಿತ್ತು. ಅದರಲ್ಲಿ ಮಣಿಪಾಲ್ ಯೂನಿವರ್ಸಿಟಿ ಎದುರಿಂದ ಮಾಡಿತ್ತು. My friends, this is basically regarding the Manipal Marathon, which we are hosting. Manipal Academy of Higher Education, Udupi Amateur Athletic Association, Syndicate Bank. The event will be held on the 17th of this month, which is a Sunday. And the theme of this marathon is mental health. The idea and the purpose of Sunday run in February every year is to promote the idea and awareness of fitness amongst young people. We at MAHI believe strongly the physical activity is equally important, along with the education. So this is that's the reason why we have many events, the sports events, and this is one such, the mega events. Every year it's a signature event, mainly because as health professionals we feel that physical activity is very important. I think it's very important that we have a diversion and have some physical activity which will definitely make a healthy mind in a healthy body. Marathon is an occasion where a unity for different groups to participate together, and since there will be a large number of people, it gives you an opportunity to spread the message of the marathon. My request to all our friends, please participate in large number and make this event a grand success. I wish the organizers the very best for this mega event. I wish Manipal Marathon every success. All of you join Manipal Marathon. ಫೆಬ್ರವರಿ 17ರಂದು ಮಣಿಪಾಲದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲಿ ನೋಡಿದ್ರು, ಯಾರ ಮೊಗದಲ್ಲಿ ನೋಡಿದ್ರು ಮ್ಯಾರಥಾನ್ನ ಸಂಭ್ರಮ. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಹಲವು ಜನ ಗಣ್ಯರು ಆಗಮಿಸಿದ್ರು. 8,500 ಕ್ರೀಡಾಳುಗಳು ಭಾಗವಹಿಸಿದ್ರು.
ಈ ಬಾರಿಯ ಮಣಿಪಾಲ್ ಮ್ಯಾರಥಾನ್ ಅನ್ನ ಅತಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿದ್ರು. ಹೌದು, ನಿಜಕ್ಕೂ ಅವತ್ತು ಇಡೀ ಕರಾವಳಿಗೆ ಹಬ್ಬ. ದೇಶ ವಿದೇಶದ ಮೂಲೆ ಮೂಲೆಗಳಿಂದ ಕ್ರೀಡಾಪಟುಗಳು ಬಂದಿದ್ರು. ಬೆಳಗ್ಗೆ 4 ಗಂಟೆಗೆ ಎದ್ದು ಮ್ಯಾರಥಾನ್ ಸಂಭ್ರಮವನ್ನ ನೋಡೋದಿಕ್ಕೆ ಸಾಕಷ್ಟು ಜನರು ಆಗಮಿಸಿದ್ರು. ಇಲ್ಲಿ ವಯಸ್ಸಿನ ಭೇದ ಭಾವ ಇರಲಿಲ್ಲ. ಸಣ್ಣ ಮಕ್ಕಳಿಂದ ವಯಸ್ಸಾದವರು ಎಲ್ಲರೂ ಕೂಡ ಕ್ರೀಡಾಪಟುಗಳೇ. ಎಲ್ಲರೂ ಕೂಡ ಹೊಸ ಹುರುಪಿನೊಂದಿಗೆ, ಹೊಸ ಜೋಶ್ನೊಂದಿಗೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಲ್ಲಿ ಯಶಸ್ವಿಯಾದರು. ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಮಣಿಪಾಲ್ ಮಾಹೆ ಯೂನಿವರ್ಸಿಟಿ ಅವರ ಸಂಯೋಜನೆಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಮಣಿಪಾಲ್ ಮ್ಯಾರಥಾನ್ ಫಾರ್ ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಜನ ಇದರಲ್ಲಿ ಸೇರಿದ್ದಾರೆ. ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಪ್ರತಿ ವರ್ಷವೂ ಇದನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇದು ಹೀಗೆ ಕೂಡ ಕಂಟಿನ್ಯೂ ಆಗಲಿ. ಆ್ಯಂಡ್ ಇಟ್ ಈಸ್ ಫಾರ್ ಎ ಗುಡ್ ಕಾಸ್ ಫಾರ್ ದ ಮೆಂಟಲ್ ಹೆಲ್ತ್. ದೇಶದಲ್ಲಿ ಅತ್ಯುತ್ತಮವಾಗಿ ಇವತ್ತು ಬೇಕಾಗಿರುವಂಥದ್ದು ನಮಗೆ ಮೆಂಟಲ್ ಹೆಲ್ತು. ನಮ್ಮ ಇದು ಸರಿಯಾಗಿದ್ದರೆ, ಮಾನಸಿಕವಾಗಿ ನಾವು ಸರಿಯಾಗಿದ್ದರೆ ನಾವು ದೈಹಿಕವಾಗಿ ಕೂಡ ಸರಿಯಾಗಲಿಕ್ಕೆ ಇರಲಿಕ್ಕೆ ಸಾಧ್ಯತೆ ಉಂಟು. ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಾವು ಇವತ್ತು ಸಂಯೋಜನೆ ಮಾಡಿದ್ದೇವೆ. ತುಂಬ ಸಂಖ್ಯೆಯಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಅತ್ಯುತ್ತಮವಾಗಿ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಹೌದು ವೀಕ್ಷಕರೇ, ಮಣಿಪಾಲದ ಮಾಹೆ ವಿಶ್ವವಿದ್ಯಾಲಯ ಹಾಗೂ ಉಡುಪಿ ಜಿಲ್ಲಾ ಅಮೇಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ಗಳ ಜಂಟಿ ಆಶ್ರಯದಲ್ಲಿ ಭಾನುವಾರದಂದು ಮಣಿಪಾಲದಲ್ಲಿ ಆಯೋಜಿಸಲಾಗಿದ್ದ ಮಣಿಪಾಲ್ ಮ್ಯಾರಥಾನ್ಗೆ ವ್ಯಾಪಕ ಜನ ಬೆಂಬಲದ ಜೊತೆಗೆ ಐಸಿಐಸಿಐ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದನಿ ಗ್ರೂಪ್ಸ್, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಬೆಂಬಲದ ಹಸ್ತವನ್ನ ಚಾಚಿ ಉತ್ತಮವಾದ ಕಾರ್ಯಕ್ರಮವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಕಳೆದ 3 ವರ್ಷಗಳಿಂದ ಮಣಿಪಾಲ್ ಮ್ಯಾರಥಾನ್ ನಡೀತಾ ಇತ್ತು. ಪ್ರತಿ ವರ್ಷ ಕೂಡ ಯಶಸ್ಸನ್ನ ಕಾಣ್ತಾ ಇತ್ತು. ಆದರೆ ಈ ಬಾರಿ 10,000ಕ್ಕೂ ಹೆಚ್ಚು ಜನರು ಆಗಮಿಸಿ ಈ ಮ್ಯಾರಥಾನ್ ನಮ್ಮ ಮ್ಯಾರಥಾನ್ ಎನ್ನುವ ಫೆಮಿಲಿಯರ್ ಭಾವನೆಯಿಂದ ಪ್ರೋತ್ಸಾಹಿಸಿ ಮಾನಸಿಕ ಕಾಯಿಲೆ ಕುರಿತು ಜಾಗೃತಿ ಮೂಡಿಸುವ ಮೂಲಕ ಕಾರ್ಯಕ್ರಮವನ್ನ ಹಿಂದೆಂದಿಗಿಂತಲೂ ಅತ್ಯಂತ ಹೆಚ್ಚು ಯಶಸ್ವಿಗೊಳಿಸಿದ್ದಾರೆ. ಮಾನಸಿಕ ಕಾಯಿಲೆ ಕುರಿತು ಜಾಗೃತಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆದ ಮ್ಯಾರಥಾನ್ಗೆ ದೇಶ ವಿದೇಶಗಳಿಂದ ಪ್ರಶಂಸೆಗಳು ವ್ಯಕ್ತವಾಗಿದ್ದವು. ಯಾಕೆ ಅಂದ್ರೆ ಇದು ಕೇವಲ ಒಂದು ಗೇಮ್ ಆಗಿ ಉಳಿಯೋದಿಲ್ಲ. ಇದೊಂದು ಮಾನಸಿಕ ಕಾಯಿಲೆಯ ಕುರಿತು ಜಾಗೃತಿ ಮೂಡಿಸುವ ಅಭಿಯಾನ. ಸಣ್ಣ ಸಣ್ಣ ವಿಷಯಕ್ಕೂ ಚಿಂತೆ ಮಾಡುವಂತ ಈ ಕಾಲಘಟ್ಟದಲ್ಲಿ ನಮ್ಮ ಮಾನಸಿಕ ಸ್ಥಿಮಿತವನ್ನ ಹೇಗೆ ಕಾಪಾಡಿಕೊಳ್ಳಬೇಕು, ಹೇಗೆ ಸ್ಥಿರತೆಯನ್ನ ಇಟ್ಟುಕೊಳ್ಳಬೇಕು, ನಮ್ಮ ಮನಸ್ಸಿನ ಉನ್ನತಿಗಾಗಿ ಏನೆಲ್ಲ ಕಸರತ್ತುಗಳನ್ನ ಮಾಡಬೇಕು ಎನ್ನುವ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟ ಮಣಿಪಾಲ್ ಮ್ಯಾರಥಾನ್ಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ಬಿ ನಿಂಬರ್ಗಿ ಮಣಿಪಾಲ ಏಜು ಕಟ್ಟಡದ ಮುಂದೆ ಚಾಲನೆ ನೀಡಿದ್ರು. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಹಲವು ಜನ ಗಣ್ಯರು ಆಗಮಿಸಿದ್ರು. 8,500 ಕ್ರೀಡಾಳುಗಳು ಭಾಗವಹಿಸಿದ್ರು. ಈ ಕಾರ್ಯಕ್ರಮವು ಈ ಬಾರಿ ಅತಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ತನ್ನದೇ ಆದ ಫ್ಯಾನ್ ಬೇಸ್ ಅನ್ನ ಈ ಕಾರ್ಯಕ್ರಮ ಸೃಷ್ಟಿಸಿಕೊಂಡಿದೆ ಅಂದ್ರೆ ತಪ್ಪಾಗಲಿಲ್ಲ. ಮಾಹೆ ವಿದ್ಯಾನಿಲಯದ ಮುಂಭಾಗದಲ್ಲಿ ಕ್ಯಾಪ್ಟನ್ ಅಭಿಲಾಷ್ ಟೋಮಿ ಗಣ್ಯರ ಜೊತೆಗೆ ಚಾಲನೆ ನೀಡಿದ್ರು. ಮಾಹೆ ಹಾಗೂ ಉಡುಪಿ ಜಿಲ್ಲಾ ಅಮೇಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ 2019ರ ಮಣಿಪಾಲ ಮ್ಯಾರಥಾನ್ ಯಶಸ್ವಿಯಾಗಿ ನಡೆದಿದೆ. ಒಟ್ಟು 8 ಲಕ್ಷ ರೂಪಾಯಿ ಬಹುಮಾನವನ್ನ ಹೊಂದಿರುವ ಈ ಪ್ರತಿಷ್ಠಿತ ಓಟದಲ್ಲಿ ಒಟ್ಟು 10,000 ಮಂದಿ ಭಾಗವಹಿಸಿದ್ದಾರೆ. ಮಾಹೆಯ ಸಹ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಅವರ ಕಲ್ಪನೆ ಮತ್ತು ನೇತೃತ್ವದಲ್ಲಿ ಅತ್ಯಂತ ಸುಂದರವಾಗಿ ಮೂಡಿ ಬಂದಿರುವ ಈ ಮೆಗಾ ಇವೆಂಟ್ ಹಾಗೂ ಈ ಈವೆಂಟ್ಗೆ ಸಹಕಾರವನ್ನ ನೀಡಿದ ಉಡುಪಿ ಶಾಸಕರಾದ ಮಾನ್ಯ ರಘುಪತಿ ಭಟ್, ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ನ ಝೋನಲ್ ಮ್ಯಾನೇಜರ್ ಆದ ಭಾಸ್ಕರ್ ಹಂದೆ ಅವರು, ಉಡುಪಿಯ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮತ್ತು ಇನ್ನು ಮುಂತಾದ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು.
ಅದ್ಭುತ ವಿನ್ಯಾಸದ ಈ ಕಾರ್ಯಕ್ರಮಕ್ಕೆ ಕೀನ್ಯಾ, ಜರ್ಮನಿ, ಶ್ರೀಲಂಕಾ, ನೈರೋಬಿಯಾ, ಇಥಿಯೋಪಿಯಾ ದೇಶಗಳು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಸುಮಾರು 10,000 ಕ್ರೀಡಾಪಟುಗಳು ಇದರಲ್ಲಿ ಪಾಲ್ಗೊಂಡಿದ್ರು. 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ವಿವಿಧ ಭಾಗಗಳಲ್ಲಿ ಮ್ಯಾರಥಾನ್ ಅನ್ನ ನಡೆಸಲಾಯಿತು. ಕೀನ್ಯಾ, ಶ್ರೀಲಂಕಾ, ಜರ್ಮನಿಯ ಕ್ರೀಡಾಳುಗಳು ಇದರಲ್ಲಿ ಭಾಗವಹಿಸಿದ್ದರಿಂದ ಇಂದಿನ ಮ್ಯಾರಥಾನ್ ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿ ಮಾರ್ಪಾಡಾಯಿತು ಮತ್ತು ಮಣಿಪಾಲದ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವುದಕ್ಕೆ ಮತ್ತು ಹೆಸರು ರಾರಾಜಿಸುವಂತೆ ಮಾಡಿತು. ಇನ್ನು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಮೆದುಳಿನ ಅಥವಾ ಮಾನಸಿಕವಾದ ಆರೋಗ್ಯವನ್ನ ವೃದ್ಧಿಸುವ ಸಲುವಾಗಿ ಯೋಗವನ್ನ ದಿನನಿತ್ಯ ಓಡುವುದನ್ನ ಬೆಳೆಸಿಕೊಳ್ಳಬೇಕು ಎನ್ನುವ ಆಶಯವನ್ನ ಇಡೀ ವಿಶ್ವಕ್ಕೆ ಸಾರಬೇಕು ಎನ್ನುವ ನಿಟ್ಟಿನಲ್ಲಿ ಮಣಿಪಾಲ್ ವಿಶ್ವವಿದ್ಯಾಲಯ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮಾಡುವ ಮೂಲಕ ದಿಟ್ಟ ಹೆಜ್ಜೆಯನ್ನ ಇಡುತ್ತಲೇ ಬರ್ತಾ ಇದೆ. ಮಾನಸಿಕ ಆರೋಗ್ಯದ ಅರಿವು ಸಂದೇಶ ಹೊತ್ತ ಈ ಓಟ ಯಶಸ್ಸನ್ನ ಸಾಧಿಸಿದೆ. ಈ ಕುರಿತಾಗಿ ಗಣ್ಯರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ನಮ್ಮ ಪ್ರತಿನಿಧಿಯ ಜೊತೆ ಚಿಟ್ ಚಾಟ್ ಕೂಡ ಮಾಡಿದ್ದಾರೆ. ಎಲ್ಲ ನೋಡ್ಕೊಂಡು ಬನ್ನಿ. ಮಣಿಪಾಲ್ ಮ್ಯಾರಥಾನ್ ನಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆ ರಘುಪತಿ ಭಟ್ರು ಇದ್ದಾರೆ, ಸಾಮಾನ್ಯ ಉಡುಪಿಯ ಬಿಜೆಪಿ ಶಾಸಕರಿದ್ದಾರೆ. ಅವರು ಹೇಗೆಲ್ಲ ಎಂಜಾಯ್ ಮಾಡಿದ್ದಾರೆ, ಏನೆಲ್ಲ ಆಗಿದೆ ಅಂತ ನಾನು ಕೇಳ್ತೇನೆ. ಸರ್, ಇವತ್ತು ಮಣಿಪಾಲ್ ಮ್ಯಾರಥಾನ್ ನಡೆದಿದೆ, ನೀವು ಕೂಡ ಸಾಕಷ್ಟು ಎಂಜಾಯ್ ಮಾಡಿದ್ದೀರಾ. 4 ಗಂಟೆಯಿಂದ ಕೂಡ ಇಲ್ಲಿ ನಿಂತು ಎಲ್ಲರನ್ನೂ ಕೂಡ ಎನ್ಕರೇಜ್ ಮಾಡಿದ್ದೀರಾ. ಏನೇನು ಮ್ಯಾರಥಾನ್ ಈಗ ವರ್ಷದಿಂದ ವರ್ಷಕ್ಕೆ ನಮ್ಮದು ಭಾಳ ಫೇಮಸ್ ಆಗ್ತಾ ಇದೆ. ಇದು 13ನೇ ವರ್ಷ ನಾವು ಅಥ್ಲೆಟಿಕ್ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಕಳೆದ 3 ವರ್ಷದಿಂದ ಮಣಿಪಾಲ್ ಯೂನಿವರ್ಸಿಟಿಯವರ ಒಂದು ಜೊತೆ ಸೇರಿಕೊಂಡು ಇದನ್ನು ಟೈಮ್ ರನ್ ಆಗಿ ಚಿಪ್ ಹಾಕಿ ಮಾಡ್ತಾ ಇದ್ದೇವೆ. ಹಾಗಾಗಿ ತುಂಬ ಯಶಸ್ಸಾಗಿದೆ. ಈಗ ಭಾರತದಲ್ಲೇ ನಂಬರ್ 3 ಪ್ಲೇಸಲ್ಲಿ ಈ ಮ್ಯಾರಥಾನ್ ಇದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ಯಾಕಂದರೆ ಶ್ರೀಲಂಕಾ, ಕೆನ್ಯಾ, ಜರ್ಮನಿ ಬೇರೆ ಬೇರೆ ದೇಶದವರು ಇವತ್ತು ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದಾರೆ 21.1 ಕಿಲೋಮೀಟರ್ದಲ್ಲಿ. ಒಂದು ಅಂದರೆ ಇವತ್ತು ಟೈಮ್ ರನ್, ಚಿಪ್ ಹಾಕಿ ಟೈಮ್ ರನ್ ಆಗೋದ್ರಿಂದ ಸರಿಯಾಗಿ ಆಗ್ತಾ ಇದೆ. ಅದರ ಜೊತೆ ಅನ್ಟೈಮ್ ರನ್ ನಮ್ಮ ಕಾಲೇಜು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆಲ್ಲ ಒಂದು ಪ್ರೋತ್ಸಾಹ ಸಿಕ್ಕಲಿ ಅಂತ ಹೇಳೋ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದೇವೆ. ಟೋಟಲ್ ಆಗಿ ಭಾಳ ಯಶಸ್ಸಾಗಿದೆ. ಸುಮಾರು 8,000 ಮಕ್ಕಳು ಅಥವಾ ಪಾರ್ಟಿಸಿಪೆಂಟ್ಸ್ ಇವತ್ತಿನ ಇದರಲ್ಲಿ ಭಾಗವಹಿಸ್ತಾರೆ. ಇದೊಂದು ಒಳ್ಳೆಯ ದಾಖಲೆ. ಉಡುಪಿಯಲ್ಲಿ ನಾವು 2006ನೇ ಇಸ್ವಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು. 3 ಜಿಲ್ಲೆಗಳ ಒಂದು ಅಥ್ಲೆಟಿಕ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದು. ಇವತ್ತು 13ನೇ ವರ್ಷ ಭಾಳ ಯಶಸ್ವಿಯಾಗಿ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಎಲ್ಲ ಸಂಸ್ಥೆಯವರು, ನಮ್ಮ ಸಿಂಡಿಕೇಟ್ ಬ್ಯಾಂಕ್, ನಮ್ಮ ಅದಾನಿಯವರು, ICICI, ಮಣಿಪಾಲ್ ಯೂನಿವರ್ಸಿಟಿಯವರು ಫ್ರಮ್ ದ ಬಿಗಿನಿಂಗ್ ನಮಗೆ ಸಹಕಾರ ಮಾಡ್ತಾರೆ. ಹಾಗಾಗಿ ಇದು ಉಡುಪಿಯ ಒಂದು ಹ್ಯಾಪನಿಂಗ್ ಒಂದು ಇವೆಂಟ್ ಆಗ್ತಾ ಇದೆ ಅಂತ. ಬೆಳಗ್ಗೆ 4 ಗಂಟೆಗೆ ಆರಂಭವಾದ ಮಣಿಪಾಲ್ ಮ್ಯಾರಥಾನ್ನ ಸಂಭ್ರಮ ಮತ್ತು ಹ್ಯಾಂಗ್ ಓವರ್ ಇವತ್ತಿನ ತನಕವೂ ಇದೆ. ಇನ್ನು ಮುಂದಿನ ಮ್ಯಾರಥಾನ್ ಬರುವವರೆಗೂ ಕೂಡ ಇರುತ್ತೆ. ಬೆಳಗಿನ ಜಾವ 5 ಗಂಟೆಗೆ ಸಣ್ಣ ಸಣ್ಣ ಮಕ್ಕಳು, ಯುವಕರು, ಯುವತಿಯರು, ಪುರುಷರು, ಮಹಿಳೆಯರು, ವಯಸ್ಸಾದವರು ಎಲ್ಲರೂ ನಾವೆಲ್ಲ ಒಂದೇ, ಆದ್ರೆ ವಯಸ್ಸು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಬಿಟ್ರೆ ಎನ್ನುವ ಮನಸ್ಥಿತಿಯೊಂದಿಗೆ ಬಂದು ಮೈದಾನದಲ್ಲಿ ಓಡುತ್ತಾ ಕುಣಿಯುತ್ತಾ ವಾರ್ಮ್ ಅಪ್ ಮಾಡ್ತಾ ಇದ್ರು. ಇತ್ತ ಕಡೆಗಳಲ್ಲಿ ಸ್ಟೇಜ್ನಲ್ಲಿ DJ ಸಾಂಗ್ಸ್ ಪ್ಲೇ ಆಗ್ತಾ ಇತ್ತು. ಎಲ್ಲ ಹಾಡಿಗೆ ಸ್ಟೆಪ್ಸ್ ಹಾಕ್ತಾ ಇದ್ರು. ಬೆಳಿಗ್ಗೆ 4 ಗಂಟೆಗೆ ಆರಂಭವಾದ ಮಣಿಪಾಲ್ ಮ್ಯಾರಥಾನ್ನ ಸಂಭ್ರಮ ಮತ್ತು ಹ್ಯಾಂಗ್ ಓವರ್ ಇವತ್ತಿನ ತನಕವೂ ಇದೆ. ಇನ್ನು ಮುಂದಿನ ಮ್ಯಾರಥಾನ್ ಬರುವವರೆಗೂ ಕೂಡ ಇರುತ್ತೆ. ಈ ಬಾರಿ ಹೇಗೆಲ್ಲ ನಡೆದಿದೆ ಮ್ಯಾರಥಾನ್ ಎಲ್ಲವನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಸಣ್ಣ ವಿರಾಮ.
ವಿರಾಮದ ನಂತರ ಮಣಿಪಾಲ್ ಮ್ಯಾರಥಾನ್ 2019 ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಉತ್ಸಾಹದ ಬುಗ್ಗಿಗಳು ಕ್ರೀಡಾಪಟುಗಳ ಮುಖದಲ್ಲಿ ಕಂಡುಬರ್ತಾ ಇದ್ದು ಎಲ್ಲ ವಯೋಮಾನದವರು ಭೇದ ಭಾವವಿಲ್ಲದೆ ಸ್ಪರ್ಧಿಸಿದ್ದು ಇನ್ನಷ್ಟು ವಿಶೇಷವಾಗಿತ್ತು. ಇಲ್ಲಿದೆ ಮ್ಯಾರಥಾನ್ನ ಅದ್ಭುತ, ನೋಡಿ ಕಣ್ಣೊಳಗಿಳಿಸಿ. ನಂತರ ಒಂದೊಂದಾಗಿ ಬೆಳಿಗ್ಗೆ 5ರ ಸುಮಾರಿಗೆ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ಹೀಗೆ ಓಟಗಳು ಶುರುವಾದವು. ಸಣ್ಣ ಮಕ್ಕಳು ನಾಚುವಂತೆ ವಯಸ್ಸಾದವರು ಓಡಿದ್ದು ಮತ್ತೊಂದು ವಿಶೇಷವಾದ ದೃಶ್ಯವಾಗಿದೆ. ಇನ್ನು ಈ ಓಟದಲ್ಲಿ ಸಾಕಷ್ಟು ಫನ್ನಿ ಎಲಿಮೆಂಟ್ಸ್ ಕೂಡ. ಸಣ್ಣ ಸಣ್ಣ ಮಕ್ಕಳು ಓಡೋದು ಒಂದು ರೀತಿ ಪರ್ಬದಂದೇ ಭಾಸವಾಗ್ತಾ ಇತ್ತು. ಪ್ರತಿಯೊಬ್ಬ ಕ್ರೀಡಾಪಟುವು ಅಷ್ಟೇ ಇದನ್ನ ಜಸ್ಟ್ ಗೇಮ್ ಅಂದುಕೊಳ್ಳದೆ ಇದೊಂದು ಅನುಭವ, ಇದೊಂದು ಆರೋಗ್ಯ ಮನಸ್ಥಿತಿಯ ಅಭ್ಯಾಸವಾಗಬೇಕು ಎನ್ನುವ ಇಂಟೆನ್ಷನ್ ನಲ್ಲಿ ಓಡಿದ ಹಾಗೆಯೇ ಇತ್ತು. ಅಷ್ಟರ ಮಟ್ಟಿಗೆ ಉತ್ಸಾಹದ ಬುಗ್ಗೆಗಳು ಕ್ರೀಡಾಪಟುಗಳ ಮುಖದಲ್ಲಿ ಕಂಡು ಬರ್ತಾ ಇತ್ತು. ಓಡಿ ಬಂದ ನಂತರ ಗೆದ್ದ ಪಟುಗಳಿಗೆ ಪದಕಗಳನ್ನ ಕೂಡ ಪಡೆದರು. ಅವರಲ್ಲಿ ಹೆಚ್ಚಿನ ಜನ ಪಟುಗಳು ಮಾಹೆ ಮಾಡ್ತಾ ಇರುವ ಈ ಅತ್ಯುತ್ತಮ ಕೆಲಸಕ್ಕೆ ಶಭಾಷ್ ಕೊಟ್ಟಿದ್ದಾರೆ ಮತ್ತು ಗೆಲುವಿನ ವಿಚಾರವಾಗಿ, ತಮ್ಮ ಪ್ರಯತ್ನದ ವಿಚಾರವಾಗಿ ಮತ್ತು ಮಾನಸಿಕ ವೃದ್ಧಿ ಎಷ್ಟು ಅಗತ್ಯ ಅನ್ನುವುದು ತಮ್ಮ ಅಭಿಪ್ರಾಯವನ್ನ ನಮ್ಮ ಸ್ಪಂದನ ವಾಹಿನಿಯ ಪ್ರತಿನಿಧಿ ಆದಿತ್ಯನ ಜೊತೆ ಹಂಚಿಕೊಂಡ್ರು. ಎಲ್ಲಿದೆ ಅವರ ಜೊತೆಗಿನ ಚರ್ಚೆ. ವೀಕ್ಷಕರೇ, 5 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದಂತಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರ ಅನುಭವ ಯಾವ ರೀತಿ ಇತ್ತು, ಇಷ್ಟ ಆಯ್ತಾ, ಖುಷಿ ಆಯ್ತಾ, ಯಾವ ರೀತಿ ಆಯ್ತು ಅಂತ ಅವರ ಅನುಭವವನ್ನ ಅವರ ನಮಸ್ತೆ. ಹೇಗಾಯ್ತು ಮೇಡಮ್? ಖುಷಿ ಆಯಿತು. ನಾನು ಇಷ್ಟು ತನಕ 5 ಕಿಲೋಮೀಟರ್ ನಡೆದಿದ್ದೆ ಒಂದು 2-3 ವರ್ಷ ಮೊದಲು, ಓಡಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಓಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆದರೂ ಪ್ರಯತ್ನ ಮಾಡಿ 5 ಕಿಲೋಮೀಟರ್ ಓಡಿದೆ. ತುಂಬ ಖುಷಿ ಆಗ್ತದೆ. ಪ್ರತಿ ವರ್ಷ ಹೀಗಿದ್ದರೆ ನಮಗೆ ಅದೊಂದು ಸಪೋರ್ಟ್ ಕೊಟ್ಟ ಹಾಗೆ. ನಮ್ಮಂಥವ್ರಿಗೆ ಏಜ್ ಆದವರು ಎಲ್ಲಿ ಅಷ್ಟು ಇದಿಲ್ಲಲ್ಲ, ಇದೊಂದು ಸಪೋರ್ಟ್ ಕೊಟ್ಟ ಹಾಗೆ ಆಯಿತು. ನಮಗೆ ಖುಷಿ ಆಯಿತು. It's very wonderful occasion. Really enjoyed it, and it was a lot of fun, and means it's a inspiration for us so that we can run next year for 10K or half marathon. Thank you. ಎಸ್ ವೀಕ್ಷಕರು, ನಮ್ಮೊಂದಿಗದ್ದು ವಿಶೇಷವಾದ ಒಂದು ಕಾಂಪಿಟೇಟರ್ ಇದ್ದಾರೆ. ಇವರು ಫಿನ್ಲ್ಯಾಂಡಿಂದ ಬಂದಿದ್ದಾರೆ. ಇವರ ಹೆಸರು ಏಮಾ. ಸೊ ಇವರು ಈ ಒಂದು ಮ್ಯಾರಥಾನಲ್ಲಿ ಓಡಿದ್ದಾರೆ. ಇವರ ಅನುಭವ ಯಾವ ರೀತಿ ಇತ್ತು ಅವರ ಹತ್ರನೇ ಕೇಳೋಣ. ಎಸ್ ಮೇಡಮ್, ಹೌ ಆರ್ ಯು ಫೀಲಿಂಗ್ ಅಬೌಟ್ ದಿಸ್ ಮ್ಯಾರಥಾನ್? It was pretty nice. The landscape was really nice, and like in the beginning it felt easy, but then like in the halfway it started to feel a bit hard, but then like luckily it was over pretty fast. ನನ್ನ ಹೆಸರು ಪ್ರಕಾಶ್ ಶೆಟ್ಟಿ ಅಂತ. ಆ್ಯಕ್ಚುಲಿ ನಾನು 10Kನು 64 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ರನ್ ಮಾಡಿದೆ ನಾನು 10K. ಯೂಶ್ವಲಿ ನಾನು 5K ಎಲ್ಲ ರನ್ ಮಾಡಿದ್ದೇನೆ. 10K 64 ಮಿನಿಟ್ಸಲ್ಲಿ ರನ್ ಮಾಡಿದೆ. ತುಂಬ ಖುಷಿ ಆಯಿತು. ಲಾಟ್ ಆಫ್ ಪಾರ್ಟಿಸಿಪೇಷನ್, ವೆರಿ ಹ್ಯಾಪಿ. ಯಾವ ರೀತಿ ಒಂದು ಪ್ರಿಪರೇಷನ್ಸನ್ನು ಮಾಡಿದ್ದೀರಾ? ಪ್ರಿಪ್ರೇಷನ್ಗಂತ ಏನಿಲ್ಲ, ಡೈರೆಕ್ಟ್ ರನ್ನಿಂಗ್ ಇದೆ. ಆ್ಯಕ್ಚುಲಿ ಯೂಶ್ವಲಿ ಸ್ಪೋರ್ಟ್ಸ್ ಲುಕ್ ಇದೆ. ನಾನು ವಾಲಿಬಾಲ್, ಜಿಮ್, ಯೂಶ್ವಲಿ ಸೈಕ್ಲಿಂಗ್ ಎಲ್ಲ ಹೋಗ್ತೇನೆ. ಬಟ್ ಮ್ಯಾರಥಾನ್ 10K ಆ್ಯಕ್ಚುಲಿ ಫಸ್ಟ್ ಟೈಮ್ ರನ್ ಮಾಡ್ತಿದ್ದೇನೆ. ಏನು ಅನಿಸ್ತಾ ಇದೆ ಈ ಒಂದು ಮ್ಯಾರಥಾನ್ ಬಗ್ಗೆ? ಒಂದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಒಂದು ಒಳ್ಳೆ ಇನಿಷಿಯೇಟಿವ್ ಇಟ್ಕೊಂಡು ಈ ಒಂದು ಮ್ಯಾರಥಾನನ್ನು ಮಾಡ್ತಾ ಇರುವಂಥದ್ದು, ಇದ್ರ ಬಗ್ಗೆ ನಿಮ್ಮ ಆ್ಯಕ್ಚುಲಿ ಇವಾಗಿನ ಜನ್ರೇಷನ್ಗೆ ಎಲ್ಲ ಲಾಟ್ ಆಫ್ ಜನ್ಸ್ ಪಬ್ಜಿ ಅಂತ ಗೇಮ್ ಮಾಡೋ ಟೈಮಲ್ಲಿ ಇದು ಮ್ಯಾರಥಾನ್ ತುಂಬ ಯೂಸ್ಫುಲ್. ಅಂದರೆ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಜನಗಳಿಗೆಲ್ಲ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಫ್ರಮ್ ಮಣಿಪಾಲ್ ಯೂನಿವರ್ಸಿಟಿ ಆ್ಯಂಡ್ ಗೌರ್ಮೆಂಟ್. ಥ್ಯಾಂಕ್ ಯು ಸರ್. 2019 ನಂದು ಇದು 4th ಮ್ಯಾರಥಾನ್. ಸೊ ನಾನು ಫುಲ್ ಮ್ಯಾರಥಾನ್ ಕಂಪ್ಲೀಟ್ ಮಾಡಿದ್ದೆ ಟಾಟಾದ ಲಾಸ್ಟ್ ಮಂತ್, ಆ್ಯಂಡ್ ಆಲ್ಸೋ ಐ ಡಿಡ್ ಹಾಫ್ ಮ್ಯಾರಥಾನ್ ಲಾಸ್ಟ್ ವೀಕ್ ಇತ್ತು ಮುಂಬೈಯಿಂದ. ಆ್ಯಂಡ್ ಮಣಿಪಾಲ್ 5 ಕಿಲೋಮೀಟರ್, ದಿಸ್ ಇಸ್ ದ ಸೆಕೆಂಡ್ ಒನ್. ನಾನು ಫಸ್ಟ್ ಟೈಮ್ 5 ಕಿಲೋಮೀಟರ್ ಮಾಡಿದ್ದೆ ಜನವರಿಯಲ್ಲಿ. ಈಗ ದಿಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ದಿಸ್ ಇಸ್ ಮೈ ಹೋಮ್ ಗ್ರೌಂಡ್. ಸೊ ಐ ಫೀಲ್ ರಿಯಲಿ ಎಕ್ಸೈಟೆಡ್ ಟು ರನ್ ದಿಸ್ ಪ್ಲೇಸ್, ಆ್ಯಂಡ್ I am happy to see most of the youngsters running. So it is very good sign of the health conscious. People are become more health conscious. So ಇದು ಒಳ್ಳೆಯದು actually, because I am never seen, because I am running since last 2 years. But last 2 years is gradually the running people, the young generation get into more running. That's very good sign of things, because ಈ generation this is must. ಯಾಕಂದರೆ ಈಗ I mean the health conscious young generation get diabetes, BP, there are a lot of diseases. So this is the only one way to cure it. I mean you can cure it, but you can control it. Okay, so my message is
you start with the run. I mean, marathon is a good platform for the running. ವೀಕ್ಷಕರೇ 5K ಯಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಿರುವಂತಹ ಸುಲತಾ ಕಾಮತ್ ಅವರು ನಮ್ಮೊಂದಿಗಿದ್ದಾರೆ. ಕಟ್ಪಾಡಿಯವರಾಗಿರ್ತಾರೆ ಇವರು. ಇವರ ಅನುಭವ ಯಾವ ರೀತಿ ಇತ್ತು, ಒಂದು ಉನ್ನತ ಸಾಧನೆಯನ್ನು ಇವರು ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇವರ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಮೇಡಮ್ ಹೇಗೆ? ನನ್ನ ಹೆಸರು ಸುಲತಾ ಕಾಮತ್ ಹೇಳಿ. ನಾನು ಈ ಮ್ಯಾರಥಾನ್ ಶುರುವಾದ 2006ರಿಂದ ಈಗ 19ರ ತನಕ ಓಡ್ತಾನೆ ಇದ್ದೇನೆ. ಫಸ್ಟ್ ಸೆಕೆಂಡ್ ಬರ್ತಾ ಇದ್ದೇನೆ. 21 ಕಿಲೋಮೀಟ್ರ್ ನಾನು 6 ಸಲ ಓಡಿದ್ದೇನೆ. ಹೋದ ವರ್ಷ ಸಹ 21 ಕಿಲೋಮೀಟ್ರಲ್ಲಿ ಫಸ್ಟ್ ಬಂದಿದ್ದೇನೆ. ಈ ಸಲ ನನ್ನ ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಮೂಗು ಸ್ವಲ್ಪ ರೌಡಿಸ್ ಬಂದು ನನಗೆ ಕಲ್ಲಲ್ಲಿ ಹೊಡೆದು ನನಗೆ ಫ್ರ್ಯಾಕ್ಚರ್ ಆಗಿ ಆದರ್ಶದಲ್ಲಿ 1 ತಿಂಗಳಿದ್ದೆ. ಅದಕ್ಕೆ ಡಾಕ್ಟ್ರು 21 ಓಡಬಾರ್ದು ಹೇಳಿದ್ದು. ಅದಕ್ಕೆ ನಾನು ಈ ಸಲ 5 ಓಡಿದ್ದೇನೆ. ಆದರೆ ನೆಕ್ಸ್ಟ್ ನಾನು 21 ಓಡ್ತೇನೆ. ಅದು ನನ್ನ ಸ್ಪಿರಿಟ್. ನನಗೆ 67 ಏಜ್ ಈಗ. ಆದರೆ ಸಹ ನಾನು ಎಷ್ಟೋ ಮಂದಿ ಯಂಗ್ಸ್ಟರ್ಸನ್ನು ಬೀಟ್ ಮಾಡಿ ಓಡಿ ಬಂದಿದ್ದೇನೆ. ಅದರಲ್ಲಿ ನನಗೆ ಭಾಳ ಖುಷಿ ಆಗ್ತಾ ಉಂಟು. ಸರ್ ಹೇಗೆ ಅನಿಸ್ತಾ ಇದೆ? ಪ್ರತಿ ವರ್ಷ ಮಣಿಪಾಲ್ ಯೂನಿವರ್ಸಿಟಿಯ ಮ್ಯಾರಥಾನ್ ಉತ್ತಮವಾದಂಥ ಸ್ಪಂದನೆಯನ್ನು ನೀಡ್ತಾ ಇದೆ. ಈ ವರ್ಷ ಸುಮಾರು 8,500 ಪಾರ್ಟಿಸಿಪೆಂಟ್ಸ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದಲ್ಲದೆ ರಿಜಿಸ್ಟ್ರೇಷನ್ ಅಲ್ಲದೆ ಸುಮಾರು ಒಂದು 1,500 ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ನೋಡಿದ ಹಾಗೆ ದೇರ್ ಇಸ್ ಸಮ್ ನ್ಯೂ ಇನಿಷಿಯೇಟಿವ್ ಮಣಿಪಾಲ್ ಯೂನಿವರ್ಸಿಟಿಯ ವತಿಯಿಂದ ಹಾಗೂ ಸ್ಪಾನ್ಸರ್ಡ್ ಬೈ ICICI ಕೂಡ ಈ ಒಂದು ಮ್ಯಾರಥಾನಲ್ಲಿ ಭಾಗವಹಿಸ್ತಾ ಇದೆ. ಮೇನ್ ಪವರ್ ಸ್ಪಾನ್ಸರ್ ಆಗಿ ಪ್ರತಿ ವರ್ಷ ನೋಡಿದ ಹಾಗೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಹಾಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ಒಂದು ಕಡೆಗೆ ಹೆಲ್ತ್ ಅವೇರ್ನೆಸ್, ಈ ಒಂದು ವರ್ಷ ಮೆಂಟಲಿ ಹೆಲ್ತ್ ಅವೇರ್ನೆಸ್ ಬಗ್ಗೆಯೂ ಕೂಡ ಒಂದು ಮೇನ್ ಥೀಮ್ ಆಗಿ ಈ ಒಂದು ಮ್ಯಾರಥಾನ್ ನಡೀತಾ ಇದೆ. ತುಂಬ ಖುಷಿ ಆಗ್ತಿದೆ. ಇಡೀ ಉಡುಪಿ ಈ ಒಂದು ಮ್ಯಾರಥಾನಲ್ಲಿ ಭಾಗವಹಿಸಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಹೇಳಿದ್ರೆ ಇವತ್ತಿನ ದಿವಸ ನಾವು ನಮ್ಮ ಆರೋಗ್ಯದ ಬಗ್ಗೆ ತುಂಬ ಗಮನ ವಹಿಸಬೇಕಾಗಿದೆ. ಹಾಗಲ್ಲದೆ ಸಾರ್ವಜನಿಕರಲ್ಲಿ ಒಂದು ನಮ್ಮದೇ ಆದಂಥ ಆರೋಗ್ಯ ನಾವು ಕಾಪಾಡಿಕೊಳ್ಳುವಾಗ ಅದಕ್ಕೊಂದು ಉತ್ತಮವಾದಂಥ ಸ್ಪಂದನೆ ನೀಡ್ತಾರೆ ಅಂತ ಅಂದ್ಕೊಳ್ತೀನಿ. ಎಸ್ ವೀಕ್ಷಕರು, ನಮ್ಮೊಂದಿಗೆ ಕಮಾಂಡರ್ ಅಭಿಲಾಷ್ ಅವರಿದ್ದಾರೆ. ಸೊ ಈ ಒಂದು ಮ್ಯಾರಥಾನ್ ಬಗ್ಗೆ ಅವರ ಅನಿಸಿಕೆ ಏನು, ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅವ್ರಿಗೂ, ಇದರ ಬಗ್ಗೆ ಏನು ಹೇಳ್ತಾರೆ ಅವ್ರ ಹತ್ರ ಕೇಳೋಣ ಬನ್ನಿ. I really loved it. This is the first time I'm attending a marathon, and the energy that these people had was really, it showed. Especially the children, they were running so fast. I wish I could run a bit like them. It's very nice to be here today. This is based on a concept of mental awareness. What? Yes, I think there's we've not really given too much stress on mental awareness. It's not as much as the West gives. But it's really nice that mental awareness has associated themselves with marathon. And I think, if people just kept themselves physically fit, there's a good chance that people won't need any sort of mental support or, this kind of help. Thank you, sir. ಈ ಒಂದು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಅನ್ನು ಮಾಡ್ತಾ ಇರುವಂಥದ್ದು. ಸೊ ಇವರ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಇವ್ರ ಹತ್ರ ಕೇಳೋಣ ಬನ್ನಿ. ಎಸ್ ಸರ್, ಹೇಗಾಯಿತು ಮ್ಯಾರಥಾನ್? It was a very good experience. Very nice experience. Memorable one. ಹೇಗಾಯಿತು ಮ್ಯಾರಥಾನ್? It was very nice. It was very nice. 3K. Very nice. First attempt is good. It's nice. ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು 5K ಕಂಪ್ಲೀಟ್ ಮಾಡಿದ್ದಾರೆ. ನಿಮಗೆಲ್ಲ ಇವರು ಗೊತ್ತಿರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಎನ್ನುವ ಫಿಲಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಹಾಗೂ ಇನ್ನಿತರ ಫಿಲಮ್ಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇವರ ಅನುಭವ ಯಾವ ರೀತಿ ಇತ್ತು ಅಂತ ಇವರ ಹತ್ರನೇ ಕೇಳೋಣ. ಎಸ್, ನಿಮ್ಮ ಹೆಸರು, ಯಾವ ರೀತಿ ಅನಿಸ್ತು ಈ ಮ್ಯಾರಥಾನ್? ನನ್ನ ಹೆಸರು ಸೋಹನ್ ಶೆಟ್ಟಿ. ತುಂಬ ಚೆನ್ನಾಗಿ ಅನಿಸ್ತದೆ. ಇಂಥ ಅಪರ್ಚುನಿಟಿ ಎಲ್ಲೂ ಸಿಗಲ್ಲ. ಮಾಹೆ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು. ಮತ್ತು ಇಷ್ಟು ಜನ ಸೇರಿದ್ದಾರೆ ಅಂದರೆ ಎಲ್ರಿಗೂ ಅವರ ಹೆಲ್ತ್ ಮೇಲೆ ಇರೋ ಒಂದು ಕಾಳಜಿ ಮೇಲೆ ಇಷ್ಟು ಜನ ಬಂದು ಮ್ಯಾರಥಾನ್ ಓಡಿ ಅವರು ಪ್ರೈಸ್ ಬೇಕು, ಅದು ಬೇಕು, ಇದು ಬೇಕಂತ ಏನು ಓಡಿಲ್ಲ. ಸುಮ್ಮನೆ ಫನ್ ರನ್ ಅಂತ ಇದ್ದಿದ್ದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಈ ಒಂದು ಮ್ಯಾರಥಾನ್ಗೆ ಸಪೋರ್ಟ್ ಅನ್ನು ನೀಡುವ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಕೂಡ ಇದರಲ್ಲಿ ಭಾಗವಹಿಸಿರುವಂಥದ್ದು. ಇವರಿಗೆ ಈ ಒಂದು ಮ್ಯಾರಥಾನ್ ಯಾವ ರೀತಿ ಅನಿಸ್ತು, ಇದರ ಅನುಭವ ಏನು, ಅವ್ರ ಹತ್ರ ಕೇಳೋಣ ಬನ್ನಿ. ಎಸ್ ಸರ್, ಹೇಗನ್ನಿಸ್ತು? ಒಳ್ಳೆಯ ಅನುಭವ, ಭಾಳ ಖುಷಿಯಾಯಿತು. ಎಲ್ಲ ನಮ್ಮ ಕುಂದಾಪುರ ವಿಭಾಗದ ಎಲ್ಲ ನಾವು ಅರಣ್ಯ ಇಲಾಖೆ ಸಿಬ್ಬಂದಿಯವರು ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭಾಕರನ್ ಸರ್ ಅವರ ನೇತೃತ್ವದಲ್ಲಿ ಭಾಗವಹಿಸಿದ್ದು. ಅವರು ತುಂಬ ನಮಗೆ ಹುರುಪು ಕೊಟ್ಟಿದ್ದಾರೆ ಇದಕ್ಕೆ ಭಾಗವಹಿಸಲಿಕ್ಕೆ. ಭಾಳ ಒಂದು ತಿಂಗಳ ಮೊದಲೇ ನಮಗೆ ಈ ಒಂದು ಕಾಂಪಿಟೇಷನ್ಗೆ ಮ್ಯಾರಥಾನ್ಗೆ ತಯಾರಿ ಆಗಬೇಕಂತೇಳಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದರು. ಆ ಪ್ರಕಾರ ನಾವು ಎಲ್ಲ ಬಂದು ಬಹುಶಃ ನಮ್ಮಲ್ಲಿ ಇವತ್ತು 3-4 ಜನ ಮೆಡಲನ್ನು ಕೂಡ ಪಡ್ಕೊಂಡಿದ್ದೇವೆ. ಭಾಳ ಒಂದು ಉತ್ತಮವಾದಂಥ ಪರಿಸರದಲ್ಲಿ
ಮಣಿಪಾಲದಂಥ ಒಂದು ಸ್ಥಳದಲ್ಲಿ ನಮ್ಮ ಒಂದು ಕುಂದಾಪುರ ವಿಭಾಗದ ವತಿಯಿಂದ ನಾವು ಭಾಗವಹಿಸೋದಕ್ಕೆ ನಮಗೆ ಬಹಳ ಸಂತೋಷ ಇದೆ. ಎಸ್, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಒಂದು ಒಳ್ಳೆಯ ಕಾನ್ಸೆಪ್ಟ್. ಇದ್ರ ಬಗ್ಗೆ ಏನು ಹೇಳಿ? ಖಂಡಿತ ಇದು ಎಲ್ಲ ಜನರಿಗೂ ಒಂದು ಉತ್ತೇಜನ ಕೊಡುವಂತಹದ್ದು ಮತ್ತು ಎಲ್ಲರಿಗೂ ಒಂದು ಖುಷಿಯಾಗಿದೆ. ಇದರಲ್ಲಿ ಇಂಥ ಕಾರ್ಯಕ್ರಮಗಳು ಆಗಬೇಕು, ಜನರಲ್ಲಿ ಒಂದು ಸ್ಫೂರ್ತಿಯ ಮನೋಭಾವನೆ ಬರಬೇಕು, ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ನಾನು ಇಲಾಖೆ ಪರವಾಗಿ ಕೇಳ್ಕೊಳ್ತಿದ್ದೇನೆ. ಇದು ನಂದು 3rd ಇಯರ್, 3ನೇ ವರ್ಷ ಓಡ್ತಾ ಇದ್ದೇನೆ ಈ ಸಲ. ಲಾಸ್ಟ್ 2 ಕಿಲೋಮೀಟರ್ ಸ್ವಲ್ಪ ಅಪ್ಪಿಲ್, ಸೊ ಫಸ್ಟ್ ಸ್ವಲ್ಪ ಮೆಲ್ಲ ಓಡಿ ಮತ್ತೆ ಲಾಸ್ಟಿಗೆ ಸ್ವಲ್ಪ ಎನರ್ಜಿ ಕನ್ಸರ್ವ್ ಮಾಡಿ ಫಿನಿಶ್ ಮಾಡಿದ್ದು. ಸರ್, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಒಂದು ಒಳ್ಳೆಯ ಟೀಮನ್ನು ಇಟ್ಕೊಂಡು ಒಂದು ಮ್ಯಾರಥಾನನ್ನು ಮಾಡ್ತಾ ಇರುವಂಥದ್ದು, ಇದರ ಬಗ್ಗೆ ಏನು? ಇದೊಂದು ಒಳ್ಳೆ ವಿಷಯ. ಇಷ್ಟು ಜನ ಸೇರಿ ಇಷ್ಟು ಜನರಿಗೊಂದು ಮಾನಸಿಕ ಕಾಯಿಲೆ ಬಗ್ಗೆ ಅರಿವು ಮೂಡಿಸುವುದೊಂದು ನಿಜವಾಗಿಯೂ ಒಂದು ಪ್ರಶಂಸನೀಯ ಕಾರ್ಯವಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ಶಿವಕುಮಾರ್. ಎಷ್ಟು ಕೆ ಓಡಿದೆ? 21K. ಎಷ್ಟು ವರ್ಷದಿಂದ? ಜಸ್ಟ್ ಅವರು 3 ಮಂತ್ ಆಯಿತು ಸ್ಟಾರ್ಟ್ ಮಾಡಿ. ಎಸ್, ಓಕೆ. ಇದರ ಬಗ್ಗೆ ಮಾರಥಾನ್, ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಎಕ್ಸ್ಪೀರಿಯನ್ಸ್ ಅದು ಒಳ್ಳೆಯದು, ಹೆಲ್ತ್ ಸಿಗ್ತದೆ ಮತ್ತು ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ನಾನು ಈಗಾಗಲೇ ಹೇಳಿರೋ ಹಾಗೆ ಈ ಒಂದು ಮ್ಯಾರಥಾನ್ ಅನ್ನುವಂಥದ್ದು ಏನಿದೆ, ಇದಕ್ಕೆ ಯಾವುದೇ ರೀತಿಯ ಒಂದು ಲಿಮಿಟೇಷನ್ಸ್ ಇಲ್ಲ, ಯಾವುದೇ ಒಂದು ವಯಸ್ಸಿನ ಲಿಮಿಟೇಷನ್ಸ್ ಇಲ್ಲ. ಈಕ್ವಲ್ ಆಗಿ ಎಲ್ಲರೂ ಯುನಿಟಿಯಿಂದ ಓಡುವಂಥ ಒಂದು ಮ್ಯಾರಥಾನ್. ಸೊ ಇದರಲ್ಲಿ ಎಲ್ಲ ವಯೋಮಾನದವರು ಕೂಡ ಭಾಗವಹಿಸ್ತಾ ಇರುವಂಥದ್ದು. ಇಲ್ಲೊಬ್ಬರು 60 ವರ್ಷದವರು ಇದರಲ್ಲಿ ಭಾಗವಹಿಸಿರುವಂಥದ್ದು. ಒಂದು ಉತ್ತಮ ಇನಿಷಿಯೇಟಿವನ್ನು ಇಟ್ಕೊಂಡು ಅವರು ಇದರಲ್ಲಿ ಭಾಗವಹಿಸಿರುವಂಥದ್ದು, ಒಂದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಯಾವ ರೀತಿಯ ಒಂದು ಮ್ಯಾರಥಾನ್ ಅನಿಸ್ತು, ಯಾಕಾಗಿ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಅವ್ರ ಹತ್ರ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಮಾಧವ್ ಅಂತ. ಮಾಧವ್ ಸರಿಪಲ್ಲ. ಈ ಮ್ಯಾರಥಾನ್ ಬಗ್ಗೆ ಏನು ಹೇಳಿ? ಮ್ಯಾರಥಾನ್ ಇದು ನನಗೆ ಈಗ ನಾನೊಂದು 8-10 ವರ್ಷ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ. ಇದು ಒಳ್ಳೆ ಒಂದು ಅನುಭವ ಸಿಕ್ಕಿದೆ. ಯಾಕೆಂದರೆ ಹೆಲ್ತಿಗೆ ಸಾಗಿ ಮತ್ತು ನಮ್ಮ ಈ ಬ್ರೈನ್ ಒಳ್ಳೆ ವರ್ಕ್ ಆಗ್ತದೆ ಇದರಲ್ಲಿ. ಮತ್ತು ಈ ಮ್ಯಾರಥಾನ್ ಈಗ ಇವತ್ತು ಅರೇಂಜ್ಮೆಂಟ್ ನಮಗೆ ಇಲ್ಲಿ ಉಡುಪಿದವರಿಗೆ ಒಳ್ಳೆ ಖುಷಿಯಾಗಿದೆ. ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರಿನವಾದರೂ ಸಹ ಒಳ್ಳೆ ಇದು ಮಾಡಿದ್ದಾರೆ. ಇದು ಇಲ್ಲಿಗೆ ಒಂದು 3-4 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ. ಒಳ್ಳೆ ಇದಾಗಿದೆ. ಇದು ಇಂದಿನ ಜನರಿಗೆ ಇದೊಂದು ಒಳ್ಳೆಯ ಅನುಭವ ಸಿಕ್ಕುವ ಹಾಗೆ ಆದರೆ ಒಳ್ಳೆಯದಂತ ನನಗೆ. ಮ್ಯಾರಥಾನ್ ಬಗ್ಗೆ ಹೇಳಬೇಕು ಅಂದರೆ ಆರೋಗ್ಯ ತಿಳುವಳಿಕೆಯಿಂದ ನೋಡ್ತು ಅಂದರೆ ಮ್ಯಾರಥಾನ್ ಅನ್ನೋದು ತುಂಬ ಅನುಕೂಲವಾಗಿರುತ್ತೆ. ನಾವು ಕೆಲಸದ ಒತ್ತಡ, ಫ್ಯಾಮಿಲಿ ಒತ್ತಡದಿಂದ ಈ ಸುಮಾರು ಕಾಯಿಲೆಗಳು ಬರೋ ಸಂಭವ ಜಾಸ್ತಿ ಇರುತ್ತೆ. ಈ ಓಟ ಮಾಡೋದ್ರಿಂದ, ರನ್ನಿಂಗ್ ಮಾಡೋದ್ರಿಂದ ಈ ಸ್ಟ್ರೆಸ್ ಎಲ್ಲ ತುಂಬ ಕಡಿಮೆ ಆಗುತ್ತೆ ಮತ್ತು ಆರೋಗ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಾವು ಡಾಕ್ಟರ್ ಹತ್ರ ಹೋಗಿ ದುಡ್ಡು ಸುರಿಯೋದನ್ನು ಅವಾಯ್ಡ್ ಮಾಡ್ಬೋದು. ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಯಂಗಾಗೇ ಇರೋಕ್ಕೆ ಇದೊಂದು ಅನುಕೂಲ ಆಗುವಂಥ ಒಂದು ಮ್ಯಾರಥಾನ್. ಸರ್, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಈ ಒಂದು ಉತ್ತಮವಾದ ಒಂದು ಕಾನ್ಸೆಪ್ಟನ್ನು ಮಾಡಿರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಪಾರ್ಟಿಸಿಪೇಟ್ಸ್ ಬಂದಿದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳಿ? ನಿಜವಾಗ್ಲೂ ಹೇಳ್ಕೊಂಡ್ರೆ ಮಣಿಪಾಲ್ ಸಂಸ್ಥೆ, ವಿದ್ಯಾಸಂಸ್ಥೆ ಇದು ಒಂದು ಆರೋಗ್ಯವಾದಂಥ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಇದು 3ನೇ ವರ್ಷ. ನಾನು ಇಲ್ಲಿ 2ನೇ ವರ್ಷ. ಹೋದ ವರ್ಷವೂ ಬಂದು ಓಡಿದ್ದೆ. ಪ್ರತಿ ವರ್ಷವೂ ಬಂದು ಓಡಬೇಕು ಅನಿಸುತ್ತೆ. ಎಷ್ಟು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. 8 ಸೆಷನ್ ಸಪೋರ್ಟು, ಫ್ಯಾಕಲ್ಟಿ ಸಪೋರ್ಟು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ನಿಜವೂ ಹೇಳ್ಬೇಕಂದ್ರೆ ಇದು ಒನ್ ಆಫ್ ದ ಫೈನೆಸ್ಟ್ ಆರ್ಗನೈಸ್ಡ್ ಮ್ಯಾರಥಾನ್ ಕಂಡಕ್ಟೆಡ್ ಇನ್ ಕರ್ನಾಟಕ. ಎಸ್ ವೀಕ್ಷಕರೇ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಹಲವರಿಗೆ ವಿದ್ಯಾದಾನವನ್ನು ಮಾಡಿರುವಂಥದ್ದು, ಇಲ್ಲಿಂದ ವಿದ್ಯಾಭ್ಯಾಸವನ್ನು ಮಾಡಿ ಬೇರೆ ಕಡೆಗೆ ಹೋಗಿರುವಂಥದ್ದು. ಆದರೆ ಈ ಒಂದು ಸಂಸ್ಥೆಯ ಋಣ ಅನ್ನುವಂಥದ್ದು ಏನಿದೆ, ಇದನ್ನು ಮರೆಯದೆ ಮತ್ತೆ ಇಲ್ಲಿ ಬಂದು ಈ ಒಂದು ಮ್ಯಾರಥಾನಲ್ಲಿ ಇಲ್ಲೊಬ್ಬರು ಭಾಗವಹಿಸಿರುವಂಥದ್ದು. ಇವರು ಶರಲ್ ಅಂತ, ಇವರು ಬಾಂಬೆಯಿಂದ ಬಂದಿದ್ದಾರೆ ಈ ಒಂದು ಮ್ಯಾರಥಾನಿಗೋಸ್ಕರ. ಇವರ ಅನಿಸಿಕೆ ಏನು, ಈ ಒಂದು ಮ್ಯಾರಥಾನ್ ಇವರಿಗೆ ಯಾವ ರೀತಿ ಅನಿಸ್ತು, ಅವ್ರ ಹತ್ರ ಕೇಳೋಣ ಬನ್ನಿ. ಮೇಡಮ್, ಯಾವ ರೀತಿ ಸೊ ಸಾರಿ, ನನ್ನ ಕನ್ನಡ ಸ್ವಲ್ಪ ವೀಕ್ ಆದರೆ ಸೊ ಐ ಹ್ಯಾವ್ ಬಿನ್ ರನ್ನಿಂಗ್ ದ ಪ್ರೀವಿಯಸ್ ಎಡಿಷನ್ ಆಲ್ಸೋ. ನಾನು ಇಲ್ಲಿ ಬಂದಿದ್ದೇನೆ. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ರೂಟ್. ಯಾಕೆಂದರೆ ನಾನು ಸ್ಟಡಿ ಮಾಡುವಾಗ ನಾನಿಲ್ಲಿ these routes were my running routes. So it was very nice to come and I got a chance to pace. So I paced a 10 kilometers, 70 minutes. One of the best runs I've had. That was really nice. Madam, what is your opinion about this concept, madam, this theme, marathon, mental awareness, what is organized by your institution? What do you feel about this? So I am into wellness and well-being. Mental well-being is one of the most important aspect of health. People neglect that because they think all you want to do is diet, workout, exercise. But nobody is really bothered about mental wellness.
this awareness that they are creating through this marathon, I think, is one of the really good concepts. We have a few runs in Bombay also. Now sa idu ee concept annu promote ಮಾಡ್ತೇವೆ. People who are into depression, who want to go give up life, we're there to support them and tell them that this is not the end, it's just the beginning. ನಾನಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡಿದರೂ ಕೂಡ 3 ಗಂಟೆ ನಾನು ರನ್ನಿಂಗ್ ಮಾಡಿ ನನಗೆ ಒಂದು ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಒಂದು ಏನಾದರೂ ಒಂದು ವಿಜೇತನಾಗಬೇಕು ಅಂತ ಹೇಳಿ ತುಂಬ ಒಂದು ಆಸೆ ಇತ್ತು. ಹಾಗೆ ನನಗೆ ಈ ಮಣಿಪಾಲ ಮ್ಯಾರಥಾನ್ ಅಂತ ಹೇಳಿದರೆ ತುಂಬ ಇಷ್ಟ. ಯಾಕಂತೇಳಿದ್ರೆ ಇಷ್ಟು ದೊಡ್ಡ ಮ್ಯಾರಥಾನ್ ಎಲ್ಲಿಯೂ ಕೂಡ ಮಾಡುವುದಿಲ್ಲ. It's a really enjoyed marathon. This is the second time I'm running the Manipal marathon. Otherwise, this is my 16th half marathon which I'm doing. I'm retired colonel from the army. After retiring from the army, I joined Syndicate Bank. So I'm representing, as you can see, I'm representing 9 Assam, 42 RR, 165 TA, as well as the Syndicate Bank. I'm really proud of it, and especially on a day when such an incident at Pulwama happened, I dedicate my run for the memory of those martyrs. And let us all, whatever we are doing, contribute a little bit to the families of the CRPF Jawans. That is only my request to all of you. Thank you very much. ವಿಜೇತ ಕ್ರೀಡಾಳುಗಳಿಗೆ ನಗದು ಬಹುಮಾನದ ಜೊತೆಗೆ ಪ್ರಶಸ್ತಿ ಪತ್ರವನ್ನ ನೀಡಿ ಗೌರವಿಸುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಆರಂಭಿಸಲಾಯಿತು. ಯಾರಿಗೆಲ್ಲ ಬಹುಮಾನ ಸಿಕ್ಕಿದೆ ಅಂತ ತೋರಿಸ್ತೀವಿ, ಸ್ವಲ್ಪ ವೇಟ್ ಮಾಡಿ. ಒಂದು ಬ್ರೇಕ್ನ ನಂತರ ಮತ್ತೆ ಬರ್ತೀನಿ. ಮ್ಯಾರಥಾನ್ 2019 ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬಂದಿದ್ದ ಗಣ್ಯರು ಅಭಿಪ್ರಾಯಗಳು ಏನಾಗಿತ್ತು, ಅವರ ಆ ಕಾರ್ಯಕ್ರಮವನ್ನ ಎಷ್ಟು ಎಂಜಾಯ್ ಮಾಡಿದ್ರು, ಮಾನಸಿಕ ವೃದ್ಧಿಗಾಗಿ ಏನೇನೆಲ್ಲ ಮಾಡಬೇಕು ಅಂದ್ರು ಅಂತ ಎಲ್ಲವನ್ನ ತೋರಿಸ್ತೀನಿ ಈ ವೇದಿಕೆಯಲ್ಲಿ. ಮಣಿಪಾಲ ಕೆಎಂಸಿ ಗ್ರೀನ್ಸ್ನಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಮ್ಯಾರಥಾನ್ನ ಸಂಘಟನಾ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ಕೆ ರಘುಪತಿ ಭಟ್ ಸ್ವಾಗತಿಸಿದರು. ಎಲ್ಲ ಗಣ್ಯರನ್ನ ಸ್ವಾಗತ ಮಾಡಿದ ನಂತರ ಮಣಿಪಾಲ್ ಮ್ಯಾರಥಾನ್ನ ಕುರಿತು ತಮ್ಮ ಅನುಭವಗಳು ಮತ್ತು ಆತ್ಮಸ್ಥೈರ್ಯ, ಮಾನಸಿಕ ವೃದ್ಧಿ ಇವೆಲ್ಲವೂ ಎಷ್ಟು ಅವಶ್ಯಕ ಎನ್ನುವುದನ್ನು ಸನ್ಮಾನ್ಯ ರಘುಪತಿ ಭಟ್ ಅವರು ಮಾತನಾಡಿ, ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ಮ್ಯಾರಥಾನ್ ನಡೆದಿದೆ. ಈ ಯಶಸ್ಸಿನ ಕುರಿತು ಹೇಳಿಕೊಳ್ಳುವುದಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಡಾಕ್ಟರ್ ಎಚ್.ಎಸ್. ಬಳ್ಳಾಳ್ ಅವರು ನಮ್ಮನ್ನೆಲ್ಲ ಕರೆದು ಈ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ.
ಈ ಮಣಿಪಾಲ್ ಮ್ಯಾರಥಾನ್ ಇಂಟರ್ನ್ಯಾಷನಲ್ ಲೆವೆಲ್ ರೀತಿಯಲ್ಲಿ ನಡೆದಿದೆ ಅಂತ ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ತಾ ಇದ್ದೇನೆ ಎಂದು ಹೇಳಿದ್ದಾರೆ. ಮಣಿಪಾಲ್ ಮ್ಯಾರಥಾನ್ 2019 ಈ ವರ್ಷ ಭಾಳ ಯಶಸ್ವಿಯಾಗಿ ಮ್ಯಾರಥಾನನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. 2006ರಲ್ಲಿ ಉಡುಪಿ ಮ್ಯಾರಥಾನ್ನ ಮೂಲಕ ಈ ಮ್ಯಾರಥಾನನ್ನು ಪ್ರಾರಂಭ ಆಗಿ ಇದು 13ನೇ ವರ್ಷ. ಪ್ರಾಯಶಃ ಕಳೆದ 3 ವರ್ಷದಿಂದ ನಮ್ಮ ಡಾಕ್ಟರ್ HS ಬಲ್ಲಾಳ್ರವರು ನಮ್ಮನ್ನು ಕರೆದು ಇದನ್ನು ಸ್ವಲ್ಪ ದೊಡ್ಡ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಮಣಿಪಾಲ್ ಮ್ಯಾರಥಾನ್ ಮಾಡೋಣ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ನಮ್ಮ ಹತ್ರ ಕೊಟ್ಟಾಗ ನಾವು ಅದನ್ನು ಪ್ರಾರಂಭಿಸಿದೆವು. ಇದು 3ನೇ ವರ್ಷ ನಮ್ಮದು ಮಣಿಪಾಲ್ ಮ್ಯಾರಥಾನ್ ಆಗಿ. ಪ್ರಾಯಶಃ ಇವತ್ತು ಅತ್ಯಂತ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಯಶಸ್ವಿಯಾದಂಥ ಮ್ಯಾರಥಾನ್ ಆಗಿ ಇವತ್ತು ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷದ ಈವೆಂಟ್ ಅಂತೂ ಇಂಟರ್ನ್ಯಾಷನಲ್ ಲೆವೆಲ್ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ. ಎಲ್ಲ ವ್ಯವಸ್ಥಿತವಾಗಿ ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ. ಯಾಕಂದರೆ ಅಷ್ಟು ಒಳ್ಳೆಯ ವ್ಯವಸ್ಥೆಗಳಾಗಿದೆ, ಪಾರ್ಟಿಸಿಪೆಂಟ್ಸ್ ತುಂಬ ಆಗಿದೆ, ಮತ್ತು ರಿಸಲ್ಟ್ಸಲ್ಲಿ ಯಶಸ್ವಿಯಾಗಿ ರಿಸಲ್ಟ್ಸ್ ಕರೆಕ್ಟಾಗಿ ಬಂದಿದೆ, ಅತ್ಯುತ್ತಮವಾದಂಥ ಯಶಸ್ವಿಯಾದಂಥದ್ದಾಗಿದೆ. ಸೊ ಹಾಗಾಗಿ ಮ್ಯಾರಥಾನ್ ಸಮಿತಿಯವರಿಗೆ ನಮಗೆ ಇವತ್ತು ಅತ್ಯಂತ ಸಂತೋಷ ಆಗಿದೆ. ಯಾಕಂದರೆ ಇಷ್ಟು ಒಳ್ಳೆಯ ಇವೆಂಟ್ ನಮ್ಮ ಉಡುಪಿ ಮಣಿಪಾಲದಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ನಮಗೆ ಭಾಳ ಸಂತೋಷದ ವಿಷಯ. ಎರಡನೇದು ಗಮನಿಸಬೇಕಾದ್ದು ಅಂದರೆ ನಮ್ಮ ಉಡುಪಿಯ ಲೋಕಲ್ ಸ್ಟೂಡೆಂಟ್ಸ್ಗಳು, ಅದು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸು, ಹೈಸ್ಕೂಲ್ ಸ್ಟೂಡೆಂಟ್ಸು ಮತ್ತು ಕಾಲೇಜ್ ಸ್ಟೂಡೆಂಟ್ಸು ಇದರಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದರು. ಅಂದರೆ ಅನ್ಟೈಮ್ಡ್ ರನ್ಗಳಲ್ಲಿಯೂ ತೊಡಗಿಸಿಕೊಂಡು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥದ್ದು. ಅವರೆಲ್ಲ ಮುಂದೆ ಮ್ಯಾರಥಾನ್ ರನ್ನರ್ಸ್ ಆಗಿ ಈ ದೇಶದಲ್ಲಿ ಬರಲಿಕ್ಕಿದ್ದಾರೆ ಅಂತ ಹೇಳುವಂಥ ಭರವಸೆ ನಮ್ಮ, ಅದಕ್ಕೋಸ್ಕರ ಅದು ನಿಜವಾಗಿ ದೊಡ್ಡ ಒಂದು ಭರವಸೆಯ ವಿಷಯ ಆಗಿದೆ. ಪ್ರಾಯಶಃ ಇವತ್ತು ಇಷ್ಟು ಯಶಸ್ವಿಯಾಗಿ ಆಗಿರಬೇಕಾದ್ರೆ ಪ್ರಾಯಶಃ ಡಾಕ್ಟರ್ HS ಬಲ್ಲಾಳ್ರು ನಮ್ಮ ಪ್ರಾರಂಭದ ವರ್ಷದಿಂದ 2006ರಿಂದ ಈ ವರ್ಷದವರೆಗೂ ಮಾಹೆ ಸಂಸ್ಥೆ ನಮಗೆ ಸಂಪೂರ್ಣವಾದಂಥ ಒಂದು ಸ್ಪಾನ್ಸರ್ಸನ್ನು ಮಾಡ್ತಾನೆ ಇತ್ತು. ಕಳೆದ 3 ವರ್ಷದಿಂದ ಟೋಟಲ್ ಆರ್ಗನೈಸಿಂಗಲ್ಲಿ ಸಹಿತ ಅವರ ಸಹಕಾರವನ್ನು ಪಡ್ಕೊಂಡು ಯಶಸ್ವಿ ಆಗ್ತಾ ಇದೆ. ಮಾಹೆ ಸಂಸ್ಥೆ ನಮಗೆ ಭಾಳ ದೊಡ್ಡ ಸಹಕಾರವನ್ನು ಕೊಟ್ಟದ್ರಿಂದ ಇವತ್ತು ಉಡುಪಿ ಮಣಿಪಾಲ್ನ ಒಂದು ಯಾರು ಸ್ಪೋರ್ಟ್ಸ್ ಮತ್ತು ಅಥ್ಲೆಟಿಕ್ಸ್ನ ಲವರ್ಸ್ ಇದ್ದಾರೆ ಅವರಿಗೆ ಇದು ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಇಲ್ಲಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗಿದೆ. ವಿಜೇತ ಕ್ರೀಡಾಳುಗಳಿಗೆ ನಗದು ಬಹುಮಾನದ ಜೊತೆಗೆ ಪ್ರಶಸ್ತಿ ಪತ್ರವನ್ನ ನೀಡಿ ಗೌರವಿಸುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಆರಂಭಿಸಲಾಯಿತು. ಹಾಫ್ ಮ್ಯಾರಥಾನ್ ಮುಕ್ತ ಪುರುಷರ ವಿಭಾಗದಲ್ಲಿ ಪರಸ್ಪಾ ದ್ವಿತೀಯ, ಕೀನ್ಯಾದ ಐಸಾಕ್ ತೃತೀಯ ಮತ್ತು ಮಹಿಳೆಯರ ವಿಭಾಗದಲ್ಲಿ ಶಾಲಿನಿ ದ್ವಿತೀಯ, ಪ್ರಿಯಾಂಕಾ ತೃತೀಯ ಸ್ಥಾನ ಗಳಿಸಿದ್ರು. ಈ 2 ವಿಭಾಗದಲ್ಲಿ ಮೊದಲ 3 ಸ್ಥಾನ ಪಡೆದ ಕ್ರೀಡಾಪಟುಗಳಿಗೆ ಪ್ರಶಸ್ತಿಯೊಂದಿಗೆ ಕ್ರಮವಾಗಿ 50,000 ರೂಪಾಯಿ, 30,000 ರೂಪಾಯಿ ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲಾಯಿತು. ಮಾಹಿ ಅವರಿಗೆ ಏರ್ಪಡಿಸಲಾದ 21 ಕಿಲೋಮೀಟರ್ ಓಟದ ಪುರುಷರ ವಿಭಾಗದಲ್ಲಿ ಬಿನು ಪೀಟರ್ ಪ್ರಥಮ, ಮಹಾಕುಟೇಶ್ವರ್ ದ್ವಿತೀಯ, ಸುದೀಪ್ ಕುಮಾರ್ ತೃತೀಯ ಮತ್ತು ಮಹಿಳೆಯರ ವಿಭಾಗದಲ್ಲಿ ಯುವನೈಸ್ ಪ್ರಥಮ, ಕ್ರಿಸ್ಟಿನಾ ದ್ವಿತೀಯ ಹಾಗೂ ಚಿತ್ರಾಲಿ ಖನ್ನಾ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಕಿಲೋಮೀಟರ್ ದೂರದ ಮಣಿಪಾಲ ಹಾಫ್ ಮ್ಯಾರಥಾನ್ನ ಪುರುಷರ ವಿಭಾಗದಲ್ಲಿ ಕೀನ್ಯಾದ ಇಬ್ರಾಹಿಂ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಅರ್ಚನಾ ಚಾಂಪಿಯನ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. 10 ಕಿಲೋಮೀಟರ್ ಮಾಹೆ ಮಹಿಳೆಯರ ವಿಭಾಗ ಪ್ರಥಮ ಸ್ಥಾನವನ್ನ ಪ್ರಿಯಾ, ದ್ವಿತೀಯ ಸ್ಥಾನವನ್ನ ನೇಹಾ, ತೃತೀಯ ಸ್ಥಾನವನ್ನ ಎಮ್ಮಾ. ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಸಂದೀಪ್, ದ್ವಿತೀಯ ಸ್ಥಾನವನ್ನ ಸಾಜನ್ ಕುರಿಯಾಕೋಸ್, ತೃತೀಯ ಸ್ಥಾನವನ್ನ ದೇಬೋಶ್ರೀ. ಇನ್ನು 10 ಕಿಲೋಮೀಟರ್ ಮುಕ್ತ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಇಮಾನ್ಯುವಲ್, ದ್ವಿತೀಯ ಬಹುಮಾನ ಪ್ರಶಾಂತ್, ತೃತೀಯ ಬಹುಮಾನ ಮಿಕಿಯಾಸ್. ಇನ್ನು 5 ಕಿಲೋಮೀಟರ್ ಮುಕ್ತ ಪುರುಷರ ತಂಡದಲ್ಲಿ ಪ್ರಥಮ ಬಹುಮಾನ ಬಸವರಾಜ್ GS, ದ್ವಿತೀಯ ಬಹುಮಾನವನ್ನ ನೀಲಪ್ಪ, ತೃತೀಯ ಬಹುಮಾನವನ್ನ ಚಂದನ್. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪ್ರಿಯಾ, ದ್ವಿತೀಯ ಬಹುಮಾನ ಸುಮಾ, ತೃತೀಯ ಬಹುಮಾನ ದೀಕ್ಷಾ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ.
ಕುರಿತಾಗಿ ಬಂದಿದ್ದ ಗಣ್ಯರೆಲ್ಲ ಅಭಿಪ್ರಾಯಗಳನ್ನ ಹೇಳಿದ್ರು. ಕ್ಯಾಪ್ಟನ್ ಅಭಿಲಾಷ್ ಟೋಮಿ ಅವರು ಮಾತನಾಡಿ, ತುಂಬಾ ಸುಂದರವಾಗಿ ಆಯೋಜಿಸಿರುವ ಮಣಿಪಾಲ್ ಮ್ಯಾರಥಾನ್ಗೆ ಆಗಮಿಸುವುದು ಮತ್ತು ಸಾಕ್ಷಿಯಾಗಿರುವುದು ಖುಷಿಯ ಸಂಗತಿಗಳಲ್ಲೊಂದು ಮತ್ತು ಇಂತಹ ಬಹುದೊಡ್ಡ ಕಾರ್ಯಕ್ರಮವನ್ನ ಆಯೋಜಿಸಿರುವ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. 10,000ಕ್ಕೂ ಹೆಚ್ಚು ಜನರನ್ನ ನಿರ್ವಹಣೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿರುವುದೇ ಮಹಾನ್ ಸಾಧನೆ. ಅಂತಹ ಸಾಧನೆಯನ್ನ ಮಣಿಪಾಲ್ ವಿಶ್ವವಿದ್ಯಾಲಯ ಮಾಡಿದೆ. ಅದಕ್ಕೆ ಸಂತೋಷವಾಗ್ತಾ ಇದೆ ಎಂದಿದ್ದಾರೆ. It's been an honor for me to be here today, sir, and to witness such a fantastically organized marathon, for which I must congratulate the organizers. I really couldn't imagine how they could have managed 10,000 people on a day like this. And also to the sponsors who wholeheartedly supported this event. It's really nice to see people coming out and supporting such events with money and in kind and all. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ನ ವಲಯ ಮಹಾಪ್ರಬಂಧಕರಾದ ಭಾಸ್ಕರ್ ಹಂದೆ ಅವರು, ಮಣಿಪಾಲ್ ಮ್ಯಾರಥಾನ್ ನಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರೋದು ಹೃದಯಪೂರ್ವಕವಾಗಿ ನನಗೆ ಸಂತೋಷವನ್ನ ತಂದಿದೆ. ನಾವು ಕೂಡ ಮಣಿಪಾಲ ವಿಶ್ವವಿದ್ಯಾಲಯದ ಈ ಮಹಾನ್ ಕಾರ್ಯಕ್ಕೆ ಕೈ ಜೋಡಿಸಿರುವುದು ಹೆಮ್ಮೆಯ ಸಂಗತಿ. ಹಲವು ವರ್ಷಗಳಿಂದ ಈ ಮ್ಯಾರಥಾನ್ ನಡೀತಾ ಇದ್ದು ಈ ಬಾರಿ ಸಾಕಷ್ಟು ಯಶಸ್ವಿಯಾಗಿದೆ ಎಂದಿದ್ದಾರೆ. On the dais and the participants of this event, good morning to all of you. We have been privileged enough to witness a great marathon today, co-sponsored by our bank, Syndicate Bank. For the last 13 years, this marathon has been going on. To start with, Syndicate Bank did it for about 8 to 9 years. Now we have been sponsoring this event. We are very privileged and very proud that this event has become very successful. So I'm sure that in the years ahead, this program will become bigger and bigger in sizes. Thank you for the organizers and thank you for other sponsors also, and thank you for all the participants who have taken part in this marathon, and thanks for the winners. Thank you very much. Our Vice Chancellor and our Namma Janapriya Shasakuru, Raghupati Bhatru, they were telling we have to change the sequence of events next year. Because Jayakumar Nair, a very important person, the main sponsors of this event, when he's giving the prize, the crowd is dwindling. Naturally, it's natural because you don't expect them to stand in the hot sun for a long period of time. We are going to change it, Jayakumar. Next time it will be better. We'll give you the first opportunity, because I'm saying this because we want ICIC to continue to sponsor this. As you rightly said, we have a long relationship right from KV Kamath's time, who was the board member of MAHE. And we expect you to support us in future as well as Syndicate Bank. Hande is laughing violently, I should say, because the founder of Syndicate Bank and MAHE is the same, Dr. T.M.A. Pai. So naturally we expect their support to continue. Hemant Adhikari of State Bank of India, who are also our customers, and we are their customers, and he said he will support us in a bigger way, which I am sure they will keep up their words. And also our other sponsors, Toyota and other people, I am sure will help us to make this event a larger one and a more popular one. We promise you that. And Abhilash Tommy's presence added color to this event, and I was told yesterday's lecture at TAPME was brilliant. And we are thankful to you for making it convenient to be part of this event and spending 3 or 4.5 long hours with us. And this event, we want to improve it every time. See, in 2006, I still remember, because I had come as the Vice Chancellor here. And at that time, this event used to be held opposite the registered office of Syndicate Bank. And Raghupati Bhatt, who has been a very good friend of mine, even before he became a politician and an MLA, then once he invited us and we gave some logistic supports initially, not this much of support. Then we thought, breakfast. We in Manipal, we provide all these sports and games facilities, which I am sure Abhilash Tommy yesterday went around the campus, especially the sports and games events which we provide. Basically because we strongly feel, in addition to academic activities, participation in sports and games is very important. It will help in the overall development of your personality
And also our psychiatry boss, Sharma, just now has said, mental healthness improves with the physical fitness. So we have promised them, these are all poor children, they used to run with barefoot. So we thought they should have a shoes. That's the reason we told her to buy the shoes for them and see that they run with the shoes, which she has done. So as a token of our support from MAHE, we want to present a check of rupees 15,000 so that your students, your children will have all the facilities, all the gears that are necessary, basic requirements. Nimgella shoes kottidara, madam. So we will do that in future also. Rupa Ballal, we will support you in whatever way we think is necessary. So with these words, I have a great pleasure in presenting this check to Rupa Ballal, which is as a token of support for providing the sports gear for the children to run. A very good morning to all the dignitaries on the dais and all the participants, the organizers, the fantastic crowd I have been seeing right from the morning here, right from 6 o'clock. The kind of energy that I saw, it's like the whole town celebrating. And I should compliment Mahi especially and the specific organizers here to put up such a fantastic show. And not only, in terms of competition, I see the clocking of good timings here. The participation across the world, across the country, I see here. And the way they engage the crowd right from 6 o'clock or even before to right now, I think it has been fantastic. ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ಬಿ ನಿಂಬರಗಿ, ಐಸಿಐಸಿಐ ದಕ್ಷಿಣ ಮುಖ್ಯಸ್ಥ ವೀರಲ್ ರೂಪಾಣಿ, ಕುಂದಾಪುರ ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಪ್ರಭಾಕರನ್, ಗೋಲ್ಡನ್ ಗ್ಲೋಬ್ ರೇಸ್ನಲ್ಲಿ ಭಾಗವಹಿಸಿದ ಏಷ್ಯಾದ ಏಕೈಕ ಸ್ಪರ್ಧಿ ಭಾರತೀಯ ನೌಕಾಪಡೆಯ ಕಮಾಂಡರ್ ಅಭಿಲಾಷ್ ಟಾಮಿ, ಮಣಿಪಾಲ ಸಿಂಡಿಕೇಟ್ ಬ್ಯಾಂಕಿನ ಮಹಾಪ್ರಬಂಧಕ ಭಾಸ್ಕರ್ ಹಂದೆ, ಮಾಹೆಯ ವೈಸ್ ಚಾನ್ಸಲರ್ ಡಾಕ್ಟರ್ ಎಚ್ ವಿನೋದ್ ಭಟ್, ಮಾಹೆ ರಿಜಿಸ್ಟರ್ ಡಾಕ್ಟರ್ ನಾರಾಯಣ್ ಸಬಾಹಿತ್, ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಹಿರಿಯ ಉಪಾಧ್ಯಕ್ಷ ಎಚ್ ಟಿ ಮಹಾದೇವ, ಉದ್ಯಮಿ ಪುರುಷೋತ್ತಮ ಶೆಟ್ಟಿ, ಐಸಿಐಸಿಐ ಬ್ಯಾಂಕಿನ ಮ್ಯಾನೇಜರ್ ಜಯಕುಮಾರ್ ಮುಖ್ಯ ಅತಿಥಿಗಳಾಗಿದ್ದರು. ಅಸೋಸಿಯೇಷನ್ನ ಅಧ್ಯಕ್ಷ ಅಶೋಕ್ ಅಡ್ಯಂತಾಯ, ಕಾರ್ಯಾಧ್ಯಕ್ಷ ರಘುರಾಮ ನಾಯಕ್, ಕಾರ್ಯದರ್ಶಿ ದಿನೇಶ್ ಟಿ ಕೋಟ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಈ ಮೊದಲೇ ಹೇಳಿದಾಗೆ ಮಣಿಪಾಲ್ ಮ್ಯಾರಥಾನ್ ಅದ್ಭುತ ಅನ್ನೋ ರೀತಿಯಲ್ಲಿ ಯಶಸ್ವಿಯಾಗಿದೆ. ಎಲ್ಲರೂ ಮುಂದಿನ ಬಾರಿಯ ಮ್ಯಾರಥಾನ್ನ ಜಪವನ್ನ ಮಾಡ್ತಾ ಇದ್ದಾರೆ. 10,000 students and others participated in this, and it's great to see so many people running for one cause, and that is mental health awareness. I think we did justice to what we plan to do. So I'm thankful to all the participants first of all, and all our sponsors who have been with us throughout this event in making this event a success. I also am thankful to Spandana for giving good coverage for this event, and I hope every year we can only get bigger and better, and 10 years down the line we hope this becomes an international calendar event. Thank you. Thanks so much. ನೋಡಿದ್ರಲ್ವಾ ವೀಕ್ಷಕರೇ, ಇದು ಮಣಿಪಾಲ್ ಮ್ಯಾರಥಾನ್ನ ಅಂದ ಚಂದ. ಇಲ್ಲಿ ಎಲ್ಲವೂ ಸುಂದರ. ಆದರೆ ಈ ಬಾರಿಯ ಮ್ಯಾರಥಾನ್ ಮುಗಿತು ಎನ್ನೋದೇ ಬೇಸರ. ಆದರೂ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ ಎನ್ನೋದು ಮಾತ್ರ ಅಕ್ಷರಶಃ ಸತ್ಯ. ಒಟ್ಟಿನಲ್ಲಿ ಈ ಮೊದಲೇ ಹೇಳಿದಾಗೆ ಮಣಿಪಾಲ್ ಮ್ಯಾರಥಾನ್ ಅದ್ಭುತ ಅನ್ನೋ ರೀತಿಯಲ್ಲಿ ಯಶಸ್ವಿಯಾಗಿದೆ. ಎಲ್ಲರೂ ಮುಂದಿನ ಬಾರಿಯ ಮ್ಯಾರಥಾನ್ನ ಜಪವನ್ನ ಮಾಡ್ತಾ ಇದ್ದಾರೆ ಎನ್ನೋದು ಕೂಡ ಅಷ್ಟೇ ಸತ್ಯ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.